ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ 1ರಂದು ಮೀನುಗಾರಿಕಾ ಋತು ಆರಂಭಗೊಳ್ಳಲಿದೆ. ಮಂಗಳೂರು ಬಂದರಿನಲ್ಲಿ ಮೀನುಗಾರಿಕಾ ದೋಣಿಗಳು ಕಡಲಿಗಿಳಿಯಲು ಸಜ್ಜಾಗಿದೆ. ಕೋವಿಡ್ ಹಾಗೂ ಮೀನುಗಾರಿಕಾ ರಜೆಯ ಹಿನ್ನೆಲೆಯಲ್ಲಿ ಊರಿಗೆ ಮರಳಿದ ಮೀನುಗಾರರು ಸುದೀರ್ಘ ರಜೆಯ ಬಳಿಕ ಮರಳಿ ಬರಲಾರಂಭಿಸಿದ್ದಾರೆ. ಆಳ ಸಮುದ್ರ ಮೀನುಗಾರಿಕೆಯು ಆರಂಭಗೊಳ್ಳಲಿದೆ. ಮಂಗಳೂರಿನ ಆಳ ಸಮುದ್ರ ಮೀನುಗಾರಿಕೆಯಲ್ಲಿ 80% ಕಾರ್ಮಿಕರು ಒಡಿಶಾ, ಜಾರ್ಖಂಡ್, ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ತಮಿಳುನಾಡು ಹಾಗೂ ಕೇರಳ ಜಿಲ್ಲೆಯವರು. ಪ್ರಸ್ತುತ ಕಾರ್ಮಿಕರು ಕೋವಿಡ್ ಲಕ್ಷಣಗಳಿಲ್ಲದಿದ್ದಲ್ಲಿ ಹೊರ ರಾಜ್ಯಗಳಿಂದ ಆಗಮಿಸಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬಹುದು. ಈ ಪೈಕಿ 25% ಮಂದಿ ಮಂಗಳೂರು ತಲುಪಿದ್ದಾರೆ. ಆಳ ಸಮುದ್ರ ಮೀನುಗಾರಿಕೆ ಆರಂಭಕ್ಕೆ ಸಂಬಂಧಿಸಿ ಮೀನುಗಾರರು ಸಿದ್ಧತೆ ಆರಂಭಿಸಿದ್ದಾರೆ. ಇರುವ ಕಾರ್ಮಿಕರನ್ನ ಉಪಯೋಗಿಸಿ ದೋಣಿಗಳಿಗೆ ಬಣ್ಣ ಬಳಿದು ಇಂಜಿನ್ ದುರಸ್ತಿ ಸೇರಿದಂತೆ ನಿರ್ವಹಣೆ, ಬಲೆ ರಿಪೇರಿ ಮೊದಲಾದ ಕಾರ್ಯಗಳು ಅಂತಿಮ ಹಂತದಲ್ಲಿದೆ. ಐಸ್ ಪ್ಲಾಂಟ್ಗಳು ತೆರೆದುಕೊಂಡಿದ್ದು ಮೊದಲ ದಿನ ಮೀನುಗಾರಿಕೆಗೆ ಹೋಗುವವರಿಗೆ ಬೇಕಾದಷ್ಟು ಐಸ್ ಸಿದ್ಧತೆಗೊಳ್ತಾ ಇದೆ. ಕೋವಿಡ್ ಹಾವಳಿ ಕಾರಣ ಕಾರ್ಮಿಕರ ಕೊರತೆಯಿಂದ ಈ ಬಾರಿಯ ಆಳ ಸಮುದ್ರ ಮೀನುಗಾರಿಕೆ 1 ತಿಂಗಳು ವಿಳಂಬವಾಗಿ ಆರಂಭಗೊಳ್ತಾ ಇದೆ. ಹೊರ ರಾಜ್ಯಗಳ ಪ್ರಯಾಣಿಕರಿಗೆ ಸರ್ಕಾರ ಹೇರಿದ್ದ ಪ್ರಯಾಣ ನಿರ್ಬಂಧ, 14 ದಿನಗಳ ಕ್ವಾರಂಟೈನ್ ಕೂಡ ತೆರವು ಮಾಡಲಾಗಿದೆ. ಸೇವಾ ಸಿಂಧು ಆಪ್ನಲ್ಲೂ ನೋಂದಣಿ ಅಗತ್ಯವಿಲ್ಲ. ಹಾಗಾಗಿ ಹೊರ ರಾಜ್ಯದ ಮೀನುಗಾರರು ಮತ್ತೆ ಮಂಗಳೂರು ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ.